ಬೈಲೂರು ಓಳು ಕುಣಿಚಟ ದಾದೆ ಇನ್ನು ಜೋಕ್ಲಿಜ ಮುಂಜೋಕ್ಲ ಏತಿ ನಾಟಿಗೆ ಬರ್ತದೆ ಒಂಜಿ ವಾರ ಮೂಳು ಒಣಸೋಳು చెప్పున మూలేనా కొంచెం అరంజి మూలేడు కాండే మూడు చెప్పారు ఇచ్చేదా కొంచెం ఇల్లడే పోతున్నామా ఇల్లు ఉండదా కొంచెం కొడలేరు ఉదాహరించా కూడా కొడతానా ಓಲ್ ಓಡೆ ಕೊಡ್ತೀನಿ ಅಡಿಗೆನಾ ನಾ ಯಾಕೆ ತುಪ್ಪಿದ್ದೀರಾ ಓಲು ನಮ್ಮ ಅಡಿಗೆ ಬೋಡತ್ತ ಇಲ್ಲಡೆಗೆ ಒಂಜ ಕೊಂಚೊಕ್ಕಲ್ಲಿ ಕೊಡದ ಈ ಪ್ರಯಾಣದ ಬುಕ್ಕ ಇದು ಪೊಲೀಸ್ ಬೂರ್ಡ ಅಡಿಗೆ ಕೊಂಚೊಕ್ಕಲ್ಲಿ ಕೊಡತ್ತ ನಂಬರ್ ಕೊರ್ಲೆ ಹಾಕಲ ನಂಬರ್ ಇಚ್ಚ ಪುನಃ ಚಡೋಳು ಬೈಲೂರು ಏನು ಉದಾರಿಂಚ ವೆಂಕಪ್ಪೇಂದು ಮದಲ ಉದಾರಿಂಚ ಪುಷ್ಪ ಮದಲ ಕಂಡ ಮರಬೇಡ ಉದಾರಿಂಚ ಶೇಖರ್ ನಿಂಚೆ ಕೆಲಸ ಮಾಡ್ರಿ ಇನ್ನು ಮೊದಲ ಕೆಲಸ ಮಾಡ್ರಿ ಮೊದಲ ನೋಡೆ ಕೊರ್ನಿ ಅದೇ ಉದಾರಿಂಚ ಬೆಲ್ಲೂರು ಮನೆ ಮಗಲ ಕೊರ್ನೋಡ ಬೈಲೂರು ಮೂಲೆನಾ ಬೈಲೂರು ಮೂಲೆ ಇರೋ ಜಾತಿ ಶೆಟ್ರೆ ವೆಂಕಪ್ಪೇಂದು ಇರು ಮಗಲ ಪೋಡತಮ್ಮ ಇತ್ತ ಇಚ್ಚೆ ನಾವು ಅಂದ ಮೂರು ಪಡಿ ಬರ್ಸೋದು ಅವನು ಮಾಸರಿ ಅಂತ ಪಾಡು ಡೈಲಿ ಡಬ್ಬರ ಅಬ್ಜ ನೆನಪು ಇಂಚೆ ಬತ್ತು ಪೂರ್ಣ ಇಂಚೆ ಏರು ತೂಪನೇರು ಮತ್ತೆ ಈಗ ಒಂದು ಬಿಲ್ತಾರೆ ಯಾರು ನೋಡೋರು ಯಾರಿದ್ದಾರೆ ಚೂರು ಹುಷಾರಿದ್ದೀರಿ ದೇವರ ಕರುಣಾಪುಚಿ ಮೂಡು ಬಾಕಿ ಸಮಸ್ಯೆ ಒಂಜ ಮಕ್ಕಳ ಜೋಕ್ಲಿ ಜೋಕ್ಲಡೆ ಮೂಡು ಜೋಕ್ಲುಲದ ಮಲ್ಲ ಜೋಕ್ಲುಲದ ಈಗ ಏರ್ಲೆಜ್ಜೆ ಅಂತ ಇಜ್ಜೆತ್ತ ಜೋಕ್ಲ ಮುಳ್ಳದ ಬಿದ್ದು ಓಡದ ಅಂಚೆ ಮುಟ್ರೆಜ್ಜೆ ಇದು ಆಸ್ಪತ್ರೆಗೆ ಬರ ಹಾಸ್ಪಿಟಲ್ ಬೋಳೆ ಹೇಗೆ ತೊಂದರೆ ಐತೆ ಬೇರೆ ಬೇನೆ ಅವು ಬೇನೆ ಬರದ ಸೂರು ಪಿಕಪ್ ಆಗಿ ದುಃಖ ಒಂಚೂರು ಗ್ಲೂಕೋಸ್ ಕೊರೋನಾ ಸರಿ ಹಾಕೊಂಡು ದುಃಖ ಪೋರ್ ಹಾಕೊಂಡು ಆರೋಗ್ಯ ಉಂಡ ಅಬ್ಬ ಅದು ಆಶ್ರಮ ಬೋಳೆ ಅಲ್ಲಿ ಹೋದ ದುಃಖ ಕೊಟ್ಟ ಅಲ್ಲಿ ಕೂಡ ಇಲ್ಲ ಜೋಕ್ ಮಾಡ್ಬಿಟ್ಟೆ ಆಯ್ತು ದುಃಖ ಜೋಕ್ ಮತ್ತೆ ಇಲ್ಲಡೆ ಬೋಳೆ ಅವ ಮೂರು చెప్పారు ಆಪುಜಿ ಅಪ್ಪ ಬತ್ತಿನ ಬರ್ತಾರೆ ದುಃಖ ಮುಖ ಅವೇ ಈ ರೀತಿ ಆಶ್ರಮ ಬೋಳೆ ఇంత చెప్పాను ఎంత పట్టి చెప్పారు ఆపుజీ మీకు ఇన్ని ఇతనే ఇంత ఏం చోదరా ఏడ అంటే ఆరోగ్య సరి ఉండదా ఆరోగ్య సాధారణ సాధారణ సర్ నెలకి ಒಂದೇ ರಾಪಡೋದು ಒಂದಲೆ ವರ ತರ ಒಂದಲೆ ಇದೆಲ್ಲ ಆತ ಕೂದು ಬೆಡ್ಶೀಟ್ ಮಾಡಿ ಇಂತೆ ರಾಪಡ ಇದು ರಾಪಡದ ಇದು ಒಂದೇ ರಾಪಡು ಮುಂಡು ತುತ್ತಲೆ ಪಾಯ್ಕಾನೆ ಬೋರಾಪುಂಡ ಪಾಯ್ಕಾನೆ ಇಂಚೆ ಟಾಯ್ಲೆಟ್ ಬೋರಾಪುಂಡ అవే ऐसे दाई बार को ये पास का स्ट्रीट का पूरी आगे चीजे मूले यार ये ಬೇರೆ ಇದು ಏಳು ಪಂಟ ಅಂತಾನೆ ಇದು ಆಶ್ರಮ ಆಶ್ರಮ ಆಟ ಎಲ್ಲ ನಾಲ್ಕು ಮುಂತಲಿ ಅದು ಜೋಕ್ ಬರ್ಬಾಗಡೆ ಬರ್ಬಾಗಡೆ ಗೊತ್ತಾ ಅಪ್ಪ ಚೂರಿ ರಿಕವರಿ ಆಗ್ಬಾರ್ದು ಅವೇ ಇದು ಎತ್ತೋಷ ಮಗಲಿಲ್ಲ ಆಡು ಹೊಸರಿಗೆ ತೊಂದರೆ ಬರ್ಬಾಯಿ ಉಂಟತ್ತ ಸರಿ ಇವರು ಸ್ಥಳೀಯರು ಇವರು ಮಲಯಾಳ ಈಡೆ ಬರ್ತದೆ ये समय ये समय
5 ವರ್ಷ ಅಂತ ಪರ್ಮನೆಂಟ್ ಗಿಡ ಏ ಇರೇನು ವರ್ಷ ಅಂತ ಬರ್ಬೇಡಿ ಮೂಲ ಇಲ್ಲ ಆಕಾರ ಸಂಜೆ ಸ್ಟೇಷನ್ ತೊಂದರೆ ಗೊತ್ತಾಗಿದೆ ಕುಡಿಯಲು ಕಾಪಲೆ ಸ್ಟೇಷನ್ ತೊಂದರೆ ಹಾಕೊಂಡು ಮಕ್ಕಳನ್ನ ಸೇರ್ಸೋದ್ರಿಗೆ ಕೊಡುತ್ತು ಅದೇ ಪ್ಯಾಕ್ ಮಾಡಿ ಒಬ್ಬರಿಗೆ ಪ್ಯಾಕ್ ಮಾಡಿ ತೊಟ್ಟೆ ಇದೆಯಲ್ಲ ತೊಟ್ಟೆ ಇದೆ ಇನ್ನು ಕುಂಟು ಬರ್ತಿದ್ದಾರೆ ತಗೊಂಡು ಬರಬೇಕು ಕುಂಟಾಗಿ ಬೇರೆ ಗೊತ್ತಲ್ಲ ಸುಮಾರು ಸಂಜೆ 7:30 ಗಂಟೆ ಅಂದಾಜಿಗೆ ನಮ್ಮ ಸಾಮಾಜಿಕ ಕಾರ್ಯಕರ್ತರಾದ ಲೋಕೇಶ್ ಅವರು ಕರೆ ಮಾಡಿದರು. ಇಲ್ಲಿ APMC ಮುಖ್ಯದ್ವಾರದ ಬಳಿ ಓರ್ವ ಸುಮಾರು 70-75 ವರ್ಷ ವಯೋಮಾನದೋರ್ವ ವೃದ್ಧರು ಅನಾಥ ಸ್ಥಿತಿಯಲ್ಲಿ ಅನೇಕ ದಿನಗಳಿಂದ ಇದ್ದಾರೆ, ಬಳಲ್ತಾ ಇದ್ದಾರೆ ಅಂತೇಳಿ. ಆ ನಿಟ್ಟಿನಲ್ಲಿ ಅವರನ್ನು ರಕ್ಷಣೆ ಮಾಡಿ ಅವರಿಗೊಂದು ವ್ಯವಸ್ಥೆ ಮಾಡುವಂಥ ನಿಟ್ಟಿನಲ್ಲಿ ನಮ್ಮ ಪೊಲೀಸ್ ಇಲಾಖೆಗೆ ನಾವು ವಿನಂತಿ ಮಾಡಿದಾಗ ಅವರು ತುರ್ತಾಗಿ ನಮಗೆ ಸ್ಪಂದಿಸಿದ್ದಾರೆ. ಅವರು ಬಂದು ಅವರಿಗೆ ನಮ್ಮ ಹಿರಿಯ ವಯೋಮಾನದ ಈ ವೃದ್ಧರನ್ನು ಮನವೊಲಿಸಿ ಅವರನ್ನು ಈಗ ಪ್ರಸ್ತುತ ನಮ್ಮ ದೀಪಶ್ರೀ ವೃದ್ಧಾಶ್ರಮಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಪೊಲೀಸ್ ಇಲಾಖೆಯವರು ಮನವೊಲಿಸಿ ನಾವೀಗ ಅವರಿಗೆ ಕರ್ಕೊಂಡು ಹೋಗ್ತಾ ಇದ್ದೇವೆ. ಮುಂದಕ್ಕೆ ಅವರಿಗೆ 2 ಜನ ಮಕ್ಕಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಪುಷ್ಪ ಮತ್ತು ಭವಾನಿ. ಇವರು ಪ್ರಸ್ತುತ ಪುಣಚ ಗ್ರಾಮದಲ್ಲಿರುವವರು. ಇವರ ಹೆಸರು ವೆಂಕಪ್ಪ ಶಿಟ್ಟೆ ಅಂತೇಳಿ. ಮುಂದಿನ ತನಿಖೆಯನ್ನು ನಾವು ಪೊಲೀಸ್ ಇಲಾಖೆ ಮೂಲಕ ವಿಚಾರಿಸಿ ಅವರ ಮನೆಯವರಿಗೆ ಅವರನ್ನು ತಲುಪಿಸುವಂಥ ವ್ಯವಸ್ಥೆ ಮಾಡ್ತೇವೆ. ಇಲ್ಲದಿದ್ದರೆ ಯಾರಿಗೂ ಬೇಡ ಅಂತ ಹೇಳಿದ್ರೆ ನಾವು ದೀಪಶ್ರೀ ವೃದ್ಧಾಶ್ರಮ ಇದೆ ಇಲ್ಲಿ, ನಿರ್ಗತಿಕರ ಪುನರ್ವಸತಿ ಕೇಂದ್ರ, ಇಲ್ಲಿ APMCಯ ಸ್ವಲ್ಪ ಮುಂದೆ ಜಿಡೇಕಲ್ಲು ಎಂಬಲ್ಲಿ, ಅಲ್ಲಿಗೆ ನಾವು ಕರ್ಕೊಂಡು ಹೋಗ್ತಾ ಇದ್ದೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.